ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ಡೈಲಿ ರುಟೀನ್ ಉಂಟಲ್ಲ, ಪಿಂಕ್ ಥೀಮಿಂದ ನನ್ನ ಡೈಲಿ ರುಟೀನ್ ಸ್ಟಾರ್ಟ್ ಆಗ್ತಾ ಉಂಟು. ನಮ್ಮ ಮನೆಯಲ್ಲಿ 2 ಬೀಟ್ರೋಟ್ ಇತ್ತು. ಅದನ್ನು ನೋಡುವಾಗ ನನಗೆ ಒಂದು ಹೊಸ ಇನ್ಸ್ಪಿರೇಷನ್ ಬಂತು. ನಾನು ಇನ್ಫ್ಲೂಯೆನ್ಸರ್ ಬೀಟ್ರೋಟ್ ಇವತ್ತಿದ್ದು. ಹಾಗೆ ಅದನ್ನು ನೋಡ್ತಾ ನೋಡ್ತಾ ಇವತ್ತೊಂದು ಪಿಂಕ್ ಥೀಮ್ ಆಗಿ ಸ್ಪೆಷಲ್ ಏನಾದರೂ ಮಾಡುವ ಅಂತ ಅನಿಸಿತು. ಸೊ ಇವತ್ತಿನ ಡೈಲಿ ರುಟೀನ್ ಕಂಪ್ಲೀಟ್ ಆಗಿ ಪಿಂಕ್ ವಸ್ತುಗಳಿಂದ ಕೂಡಿರ್ತದೆ. ಡೈಲಿ ರುಟೀನೇ ತೋರಿಸ್ತಾ ಇರೋದು, ಬಟ್ ಅದರಲ್ಲಿ ಸ್ವಲ್ಪ ಪಿಂಕ್ ಐಟಮ್ ಅನ್ನು ಇನ್ಕ್ಲೂಡ್ ಮಾಡಿಕೊಂಡು ಮಾಡ್ತಾ ಇದ್ದೇನೆ. ಹಾಗೆ ಇವತ್ತಿನ ವಿಡಿಯೋ ಎಂಡ್ ತನಕ ನೋಡಿ, ಆಯಿತಾ? ಸ್ಕಿಪ್ ಮಾಡದೆ ಪ್ಲೀಸ್. ಬನ್ನಿ, ಹಾಗಾದರೆ ನಮ್ಮ ವ್ಲಾಗ್ ಸ್ಟಾರ್ಟ್ ಮಾಡುವಲ್ಲ ಇವತ್ತಿದು. ಬನ್ನಿ. ಇವತ್ತಿನ ಫಸ್ಟ್ ಪಿಂಕ್ ಐಟಮ್ ಯಾವುದು ಅಂತ ಹೇಳಿದರೆ ಬೀಟ್ರೂಟ್ ದೋಸೆ. ಇದು ನನ್ನಲ್ಲಿ ನಿನ್ನೆ ಉಳಿದಂತಹ ದೋಸೆ ಹಿಟ್ಟಿತ್ತು. ನಾನು ಅದಕ್ಕೆ ರಾ ಬೀಟ್ರೂಟನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಅದಕ್ಕೆ ಆ್ಯಡ್ ಮಾಡಿದ್ದೇನೆ. ಮತ್ತು ಯಾವುದೇ ಅಕ್ಕಿ ಹಿಟ್ಟಿರ್ಬೋದು, ಗೋಧಿ ಹಿಟ್ಟಿಗೆ ಆಗಲಿಕ್ಕಿಲ್ಲ, ಬಿಳಿ ಕಲರಿನ ಯಾವ ಹಿಟ್ಟಿಗೆ ಸಹ ನಾವು ಬೀಟ್ರೂಟನ್ನು ಸೇರಿಸ್ಬೋದು. ರಾ ಬೀಟ್ರೂಟನ್ನು ಸೇರಿಸಿದರೆ ನಮ್ಮ ಆರೋಗ್ಯಕ್ಕೆ ಸಹ ಒಳ್ಳೆಯದು. ಹಾಗೆ ಇದನ್ನು ನಾನು 2 ರೀತಿಯಲ್ಲಿ ದೋಸೆ ಮಾಡಿದೆ. ಒಂದು ಹೀಗೆ ಸುಳಿದು ಮಾಡಿದ್ದು, ಇನ್ನೊಂದು ದಪ್ಪವಾಗಿ ಹೊಯ್ದು ಮಾಡಿದ್ದು. ಇದು ಸುಲಭವಾಗಿ ಕಾವಲಿಂದ ಏಳ್ತದೆ ಕೂಡ, ಯಾವುದೇ ಒಂದು ತೊಂದರೆ ಆಗಲಿಲ್ಲ ನನಗೆ. ಈಗ ಗುಲಾಬಿ ಬಣ್ಣದಲ್ಲಿ ತಯಾರಿಸಿದ 2ನೇ ಐಟಮು ತೆಂಗಿನಕಾಯಿ ಚಟ್ನಿ. ತೆಂಗಿನಕಾಯಿಯನ್ನು ಮೆಣಸಿನೊಟ್ಟಿಗೆ ಗ್ರೈಂಡ್ ಮಾಡಿ ಅದಕ್ಕೆ ಹಸಿಯಾಗಿ ಗ್ರೈಂಡ್ ಮಾಡಿ ಇಟ್ಟಿದ್ದಂತಹ ಬೀಟ್ರೂಟನ್ನು ಸೇರಿಸಿದ್ದು, ಮತ್ತು ಒಂದು ಚಂದದ ಒಗ್ಗರಣೆ. ನಾ ಚಾಯದಿರ್ತಾ ಇನ್ನು ಪಿಂಕ್ ಕಲರಿನ 3ನೇ ಐಟಮ್ ಯಾವುದು ಅಂತ ಹೇಳಿದರೆ ವೆರಿ ವೆರಿ ಸ್ಪೆಷಲ್ ಲಸ್ಸಿ. ಈ ಲಸ್ಸಿಗೆ ನಾವು ಬೇಕಿದ್ರೆ ಸಕ್ಕರೆ ಹಾಕಿ ಯೂಸ್ ಮಾಡ್ಬೋದು, ಬೆಲ್ಲದ ರವೆ ಹಾಕ್ಬೋದು, ಅಥವಾ ಹನಿ ಹಾಕ್ಬೋದು, ಅಥವಾ ಖರ್ಜೂರದ ಎಕ್ಸ್ಟ್ರಾಕ್ಟ್ ಇದ್ದರೆ ಅದನ್ನು ಸಹ ಹಾಕಿ ಮಾಡ್ಬೋದು. ಬ್ರೇಕ್ಫಾಸ್ಟಿಗೆ ನಾನು ಬೀಟ್ರೂಟ್ ದೋಸೆ ಮಾಡಿದ್ದೇನೆ. ಅದಕ್ಕೆ ಬೀಟ್ರೂಟ್ ಇದೆ ಚಟ್ನಿ ಸಹ ಮಾಡಿದ್ದೇನೆ, ಪಿಂಕ್ ಚಟ್ನಿ. ಹಾಗೆ ಈಗ ಕುಡಿಲಿಕ್ಕೆ ಬೀಟ್ರೂಟ್ ಲಸ್ಸಿ ಮಾಡಿದ್ದೇನೆ, ಪಿಂಕ್ ಕಲರ್ ಇದೆ ಲಸ್ಸಿ. ಈಗ ನೀವು ನೋಡಿದ್ರಲ್ಲ, ನಾನು ಅದು ಮಾಡಿದ ಲಸ್ಸಿ. ಸೊ ಈಗ ಪಿಂಕ್ ದೋಸೆಯನ್ನು ಪಿಂಕ್ ಚಟ್ನಿಯೊಂದಿಗೆ ಪಿಂಕ್ ಲಸ್ಸಿಯೊಂದಿಗೆ ಸೇವಿಸುವ. ಬನ್ನಿ, ಹೇಗೆ ಟೇಸ್ಟ್ ಉಂಟು ಅಂತ ಹೇಳ್ತೇನೆ, ಆಯಿತಾ? ಯಾವುದಕ್ಕೆ ಸಹ ಅಷ್ಟೇ, ರಾ ತರಕಾರಿ ತಿಂದರೆ ಒಳ್ಳೇದಲ್ವಾ? ಹಾಗೆ ನಾನೊಂದು ಟ್ರೈ ಮಾಡಿದ್ದು ಹೇಗೆ ಆಗ್ತದೆ ಟೇಸ್ಟ್ ಅಂದರೆ. ತುಂಬ ಒಳ್ಳೆಯದಾಗ್ತದೆ. ಸಲಾಡು ಎಂತ ಸಹ ನಾವು ಮಾಡ್ಬೋದು. ಸೊ ಪ್ಲೀಸ್ ಟ್ರೈ ಮಾಡಿ, ತುಂಬ ಟೇಸ್ಟಿ ಉಂಟು, ತುಂಬ ಟೇಸ್ಟಿ ಉಂಟು. 10 out of 10. ಇದೊಂದು ಹೇಗೆ ಉಂಟು ಹೇಳ್ತೇನೆ ಲಸ್ಸಿ. ವಾವ್.
ಅಮೆಝಾನ್ದು ಪಾರ್ಸೆಲ್ ಬಂತು. ನಾನು ಬಂಟಿಗೆ 10 kg ಬ್ಯಾಗಲ್ಲಿ ಬಿಸ್ಕೆಟ್ ತರಿಸಿದ್ದುಂಟ. ಅವನಿಗೆ ಸ್ವಲ್ಪ ಬೋರ್ ಆಗ್ತದಲ್ಲ, ಒಂದೇ ಏನಕ್ಕೆ ರಾಗಿ ತಿಂದಿದ್ದು. ಹಾಗೆ ಅವನಿಗೆ ಮತ್ತೆ ಕಿಟ್ಟುವಿಗೆ ಬಿಸ್ಕೆಟ್ ತರಿಸಿದ್ವಿ. ಅದೀಗ ಬಂದಿದೆ. ಗಂಡನಿಗೆ ಇದಕ್ಕಿಂತ ಸಾವಿರ ಅವರೇ ಕಾಲ್ ಬುಕ್ ಮಾಡಿದ್ರು. ಪೇಮೆಂಟ್ ಆದ್ರಿ. ನೋಡಿ ನಮ್ಮ ಬಂಟಿಯ ಫುಡ್ 10 kg ಬ್ಯಾಗ್ ಇದು. ಫ್ರೆಂಡ್ಸ್, ಹಾಗೆ ಈಗ ನಂದು ಒಮ್ಮೆದು ಕ್ಲೀನಿಂಗ್ ಇದು ಕೆಲಸ ಆಯಿತು. ನಮ್ಮ ದನಗಳನ್ನೆಲ್ಲ ನಾನು ವೃದ್ಧಿ ಮತ್ತು ಬೃಂದನಂದು ತೋಟದಲ್ಲಿ ಕಟ್ಟಿದ್ದೆ. ಸೊ ಅವರಿಬ್ಬರನ್ನು ಸಹ ಕಟ್ಟಿ ಆಯಿತು. ಅವರಿಗೆ ಇದೆಲ್ಲ ಕೊಟ್ಟು ಸಹ ಎಲ್ಲ ಆಯಿತು. ಇನ್ನು ಈಗ ಮಧ್ಯಾಹ್ನದ ಊಟದ ವ್ಯವಸ್ಥೆ ಎಂತ ಅಂತ ನೋಡಬೇಕು. ಈಗ ನಾನು ಬೀಟ್ರೂಟ್ ಜ್ಯೂಸನ್ನು ಟ್ರೈ ಮಾಡ್ತಾ ಇದ್ದೇನೆ, ಲಿಂಬೆ ಹುಳಿ ಹಾಕಿ. ಇದು ಜ್ಯೂಸ್ ಮಾಡಲಿಕ್ಕೆ ಬೀಟ್ರೂಟ್ ಆಗಬೇಕಂತ ಇಲ್ಲ, ಇದು ಕೋಕಮ್ ಇರ್ತದಲ್ಲ ಪುನರ್ ಪುಳಿ, ಅದು ಸಹ ಇದೇ ಕಲರ್ ಬರ್ತದೆ. ಮತ್ತು ಬೇರೆ ಯಾವ ಐಟಮ್ ಬರ್ತದೆ ಅಂತ ನನಗೆ ಗೊತ್ತಿಲ್ಲ. ಸೊ ನನ್ನ ಹತ್ರ ಬೀಟ್ರೂಟ್ ಅವೈಲೇಬಲ್ ಇತ್ತು. ಸೊ ಲೆಟ್ ಮಿ ಟ್ರೈ. ಒಂಥರ ಬೀಟ್ರೂಟ್ ಇದು ಸ್ಮೆಲ್ ಕೂಡ ಇದೆ. ಮತ್ತು ಕಸಕಸ ಎಲ್ಲ ಹಾಕಿದ್ದೇನಲ್ಲ, ಲಿಂಬೆ ಹುಳಿ ಸಹ ಹಾಕಿದ್ದೇನೆ, ಹಾಗೆ ಶುಂಠಿ ಸಹ ಹಾಕಿದ್ದೇನೆ ನಾನು. ಮತ್ತು ಸಕ್ಕರೆ ಆಪ್ಷನಲ್, ಹೇಗೆ ಬೇಕು ಹಾಗೆ ನಾವು ಮಾಡಿ ಕುಡಿಬೋದು. ಬೀಟ್ರೂಟ್ ಇದು ಹಾಲ್ವಾಯಿ ಮಧ್ಯಾಹ್ನದ ಇವತ್ತಿನ ಲಂಚಿನ ಐಟಮ್ ನಮಗೆ. ಹಾಗೆ ಇದು ಕಲರ್ ಬರ್ತದೆ ಇಲ್ವ ಅಂತ ನನಗೆ ಸಹ ಗೊತ್ತಿಲ್ಲ, ಬಟ್ ಹೋಪ್ ಫಾರ್ ದ ಬೆಸ್ಟ್. ಲೆಟ್ ಮಿ ಟ್ರೈ. ಬನ್ನಿ. ಈ ಬೀಟ್ರೂಟ್ ಹಾಲ್ವಾಯಿ ಮಾಡಲಿಕ್ಕೆ ಇದು ತೆಂಗಿನ ಹಾಲು ಆಲ್ರೆಡಿ ನಾನು ತೆಗೆದಿಟ್ಟಿದ್ದೇನೆ. ಮತ್ತು ಬೀಟ್ರೂಟನ್ನು ಸಹ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ತೆಗೆದಿಟ್ಟಿದ್ದೇನೆ. ಮತ್ತು ಇದು ಅಕ್ಕಿಯನ್ನು ಕಡಿದು ತೆಗೆದಿಟ್ಟಿದ್ದೇನೆ. ಈಗ ಇಷ್ಟು ಐಟಮು ಗ್ರೈಂಡಾಗಿ ರೆಡಿಯಾಗಿ ಉಂಟು. ಫಸ್ಟಿಗೆ ಇದನ್ನು ಮತ್ತು ಇದನ್ನು ಮಿಕ್ಸ್ ಮಾಡಿ ಅದನ್ನು ಬೇಯಿಸಿ ಆದಮೇಲೆ ಇದನ್ನು ಮಿಕ್ಸ್ ಮಾಡುವ. ಫಸ್ಟಿಗೆ ಮಾಡೋದು ಬೇಡ. ಬೆಲ್ಲ ಎಲ್ಲ ಹಾಕಿ ಮಣ್ಣಿಯ ಹದ ಮಾಡಿ ಅದು ಬೆಂದ ಆಗುವಾಗ ಇದನ್ನು ಹಾಕಿ ನೋಡುವ. ನಾವು ಕಲರ್ ಐಟಮ್ಸ್ ಹಾಕೋದು ಯಾವಾಗಲೂ ಲಾಸ್ಟ್ ಸ್ಟೇಜಲ್ಲಿ ಅಲ್ಲ, ಹಾಗೆ ಅದೊಂದು ಟ್ರೈ ಮಾಡುವ. ನಾವು ಈ ಹಾಲ್ವಾಯಿ ಮಾಡುವಾಗ ಉಂಟಲ್ಲ, ಬೆಲ್ಲವನ್ನು ಆದಷ್ಟು ಹುಡಿ ಮಾಡಿಕೊಂಡು ಹಾಕಿದ್ರೆ ಒಳ್ಳೇದಾಯ್ತಾ. ನಾನೀಗ ಹಾಕಿ ಕೆಟ್ಟೋದೆ, ಇಡೀ ಹಾಕ್ಲೇಬಾರ್ದು, ನನಗೆ ಉದಾಸೀನ ಆಯ್ತದ ಯಾರು ಹುಡಿ ಮಾಡುದು ಅಂತ. ಹಾಗೆ ಅಕ್ಕಿ ಮತ್ತು ಬೆಲ್ಲವನ್ನು ಒಟ್ಟಿಗೆ ಕಡ್ದು, ಅಥವಾ ಅಕ್ಕಿಯನ್ನು ಕಡ್ದಾದ್ಮೇಲೆ ಬೆಲ್ಲವನ್ನು ತುರಿದು ಹಾಗೆಲ್ಲ ಹಾಕಬೇಕು ನಾವು. ನೋಡು ಇದು ಎಷ್ಟು ಹೊತ್ತು ತಗೊಳ್ತದೆ ನೀರಾಗ್ಲಿಕ್ಕೆ ಅಂತ. ಲೋ ಫ್ಲೇಮಲ್ಲಿ ಆದಷ್ಟು ಮಾಡಿದ್ರೆ ಒಳ್ಳೇದು. ನಮ್ಮ ಕಿಟ್ಟು ಬಂದಿದ್ದಾಳೆ, ಅವಳಿಗೆ ಊಟ ಹಾಕುವ.
ಬೀಟ್ರೂಟನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಬರ್ತಾ ಇದ್ದೇನೆ. ಅಕ್ಕಿ ಸ್ವಲ್ಪ ಕಡಿಮೆ ಹಾಕ್ಬೋದಿತ್ತು ಕಾಣ್ತದೆ, ಅದು ಅಕ್ಕಿ ಜಾಸ್ತಿ ಆಯ್ತಾ ಅಂತ. ನೋಡಿ, ಪಿಂಕ್ ಥೀಮ್ನ ಇವತ್ತಿನ ಕೊನೆಯ ಐಟಮ್ ಹಾಲ್ಬಾಯಿ. ಇದನ್ನು ಕಟ್ ಮಾಡುವಲ್ಲ. ಕಿಟ್ಟು ಪೆಟ್ಟುಕೊಳ್ಪ. ಈಗ ಗಂಟೆ 3:30 ಆಯಿತು. ಬಂಟಿಯನ್ನೆಲ್ಲ ಒಳಗೆಲ್ಲ ಕರ್ಕೊಂಡು ಬಂದೆ. ಆಯ್ತು ಬೋರಾಪು ಸುಲೆ ಕಿರ್ಮೂಣ. बंटी बाय अब एक बोडी अडे मुटाय पतन पे आयन क्रमने ಸಾರಿ ಉಟ್ಕೊಂಡು ಹೋಗಿ ಹಾಲು ಕರೆಯೋರಿಸ್ಕೆ ತಗೊಳ್ಳಿಲ್ಲ. ಯಾಕೆಂದರೆ ಅವರಿಗೆ ಸಾರಿ ಉಟ್ಟರೆ ಆಗೋದೇ ಇಲ್ಲ, ಇಲ್ಲದಿದ್ದರೆ ಹಾಲು ಕಡಿಮೆ ಕೊಡೋದು. ಅದಕ್ಕೆ ಬೇಕಾಗಿ ಸಂಜೆ ಹೊತ್ತಾಗುವಾಗ ನಾನು ಫುಲ್ಲು ಸಾರಿ ಎಲ್ಲ ಚೇಂಜ್ ಮಾಡಿ ನಾರ್ಮಲ್ ಡ್ರೆಸ್ಸಲ್ಲಿ ಇದ್ದೆ. ಸೊ ಸಂಜೆವರೆಗೆ ಮಾತ್ರ ಪಿಂಕ್ ಥೀಮ್. ಹಾಗೆ ತುಂಬ ಟಯರ್ಡ್ ಆಗ್ತದೆ ಅಂತ ಇದೆ ಸಾರಿ ಉಟ್ಟು. ಅಂದರೆ
ಕ್ಯಾಮರಾ ಅಲ್ಲಿ ಇಡಬೇಕು ಇಲ್ಲಿ ಇಡಬೇಕು ಇದೆಲ್ಲ ಮಾಡುವಾಗ ಮಳೆ ಸ್ಟಾರ್ಟ್ ಆಯಿತು. ನಾನು ಬಂದದ್ದು ಯಾಕೆ ಹೇಳಿದರೆ, ನನ್ನ ಹಸ್ಬೆಂಡ್ ಬಂಟಿಯನ್ನು ಕರ್ಕೊಂಡು ಹೋದರು. ಅವ ನನ್ನನ್ನೇ ತಿರುಗಿ ತಿರುಗಿ ನೋಡ್ತಾ ಇದ್ದ ನಾನು ಬರ್ತೇನೆ ಅಂತ ಹೇಳಿ. ಹಾಗೆ ಅವನಿಗೆ ಬೇಸರ ಆಗ್ತದೆ ಹೇಳಿ ಇಲ್ಲಿವರೆಗೆ ನಾನು ಬಂದೆ. ಈಗ ಅಲ್ಲಿ ಅವರು ಹೋಗಿದ್ದಾರೆ, ಚಂಡಿ ಆಗ್ತಾನೆ ಅಂತ. ಅವನಿಗೆ ಚಂಡಿ ಅದೇ ತುರಿಸ್ತದೆ ಮೈಯೆಲ್ಲ. ಬಂಟಿ ಮತ್ತು ನನ್ನ ಗಂಡ ಫುಲ್ ಚಂಡಿ ಆಯ್ತಾ ಪಾಪ. ಬಲ ಬಲ ಬಂಟಿಯನ್ನು ಹೊರಸಿ ಎಲ್ಲ ಆಯ್ತು ನೋಡಿ, ಫುಲ್ ಚಂಡಿ ಇಡಲ್ಲನ ವಾರ್ಜ. ನಮ್ಮ ವಾರಿಜನಿಗೆ ಒಂದು ಪಿಂಕ್ ಇದು ಕೊಡುವ, ಮತ್ತೆ ಎಲ್ಲರಿಗೆ ಸಹ ಕೊಡುವ, ಇದನ್ನೆಲ್ಲ ಹಸುಗಳಿಗೆ ಕೊಡುವ. ಮತ್ತೆ ಅದ ಬತ್ತಾಳೆ ನೋಡಿ, ಈ ಜನ ನೋಡಿ ಫುಲ್ ಚಂಡಿ. ಅಷ್ಟು ಜೋರು ಮಳೆಗೆ ಆದ್ರೆ ಸಹ ಮೇಯುವುದು ಬಿಡ್ಲಿಲ್ಲ. ಇವರನ್ನೆಲ್ಲ ಕಟ್ಟಿ ಹಾಕುವುದು ಅಂತ ಹೇಳಿದ್ರೆ ಎಷ್ಟು ಬೇಜಾರಲ್ಲ. ಇದನ್ನು ನಮ್ಮ ಹಸುಗಳಿಗೆಲ್ಲ ಕೊಡುವ. ನಮ್ಮ ಪಿಂಕ್ ಡೇ ಇವತ್ತು ಸಕ್ಸಸ್ ಆಗಲಿದ್ದು ಅವರದೊಂದು ಆಶೀರ್ವಾದ ತಗೊಳ್ಳುವ ಅಲ್ಲ. ಬೈಪಣೆ ಹತ್ತಿ ಬರುದು ದೆಪ್ಪನ ಬಂಗಾರು ಅಂದ ಶಂಭು ಶಂಭುಂದ ಶಂಭು ಬಾಲೆ ನಡಲ ತಿಂಗಳ ಮುಜಿಯಾನ ಈಗ ಖುಷಿಯಾನಾ ಖುಷಿಯಾನಾ